ಬಂಟರು ಸಂಘದ ವಸಾಯ ದಹಣು ಪ್ರಾದೇಶಿಕ ಸಮಿತಿಯ ಮಹಿಳಾ ವಿಭಾಗದ ವತಿಯಿಂದ ನವರಾತ್ರಿ ಉತ್ಸವ, ಹಳದಿ ಕುಂಕುಮ, ಕುಣಿತ ಭಜನೆ ಮತ್ತು ದತ್ತು ಸ್ವೀಕಾರ ಕಾರ್ಯಕ್ರಮವು ವಸಾಯ ಪೂರ್ವದಲ್ಲಿರುವ ಹೋಟೆಲ್ ರುದ್ರ ಶೆಲ್ಟರ್ ಇಂಟರ್ನ್ಯಾಷನಲ್ ತುಂಗಾರ್ ಘಟ ವಸಾಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ನಡೆಯಿತು. ಕಾರ್ಯಕ್ರಮವನ್ನು ವಸಾಯ ದಹಣು ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷ ಹರೀಶ್ ಪಾಂಡು ಶೆಟ್ಟಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಇಬ್ಬರು ಸಾಧಕರಿಗೆ ಸನ್ಮಾನಿಸಿದ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಉಪಾಧ್ಯಕ್ಷ ಕರ್ನೆರೆ ವಿಶ್ವನಾಥ್ ಶೆಟ್ಟಿಯವರು ಮಾತನಾಡಿ, ನವರಾತ್ರಿಯ ಶುಭ ಸಂದರ್ಭದಲ್ಲಿ ಧಾರ್ಮಿಕತೆಯನ್ನ ನಮ್ಮಲ್ಲಿ ತೊಡಗಿಸಿಕೊಳ್ಳಬೇಕು ಎನ್ನುವ ವಿಚಾರದೊಂದಿಗೆ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಪ್ರಾದೇಶಿಕ ಸಮಿತಿಗೆ ರವಿಶಂಕರ್ ಗುರೂಜಿಯವರ ಆಶೀರ್ವಾದವನ್ನ ಪಡೆದಿದೆ ಎನ್ನುವುದು ಗೌರವ. ಜಾಗತಿಕ ಬಂಟರ ಸಂಘಗಳ ಮೂಲಕ ಜಿಲ್ಲೆಯ ಬಹಳಷ್ಟು ಕಾರ್ಯಕ್ರಮವನ್ನ ನೋಡಿದ್ದೇವೆ. ಆದರೆ ಮುಂಬೈ ಬಂಟ ಮಹಿಳೆಯರ ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಕ್ಕಳನ್ನ ಸಂಸ್ಕಾರಯುತರನ್ನಾಗಿ ಬೆಳೆಸುವ ರೀತಿ, ಹೀಗೆ ಯಾವುದೇ ಕಾರ್ಯಕ್ರಮ ಮಾದರಿ ಆಗಿರುತ್ತದೆ. ಇಂದು ದತ್ತು ಸ್ವೀಕರಿಸಿದ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಬಲಾಢ್ಯವಾಗಿ ಬೇರೆ ವಿದ್ಯಾರ್ಥಿಗಳನ್ನು ದತ್ತು ಸ್ವೀಕರಿಸಬೇಕು. ಈ ಪ್ರಾದೇಶಿಕ ಸಮಿತಿ ಐಕಳ ಹರೀಶ್ ಶೆಟ್ಟಿಯವರ ಅಧ್ಯಕ್ಷತೆ ಕಾಲಾವಧಿಯಲ್ಲಿ ಪ್ರಾರಂಭವಾಗುವ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆಗಳು ಎದುರಾಗಿದ್ದವು. ಅದೆಲ್ಲವನ್ನ ಸಮರ್ಥ ರೀತಿಯಲ್ಲಿ ನಿರ್ವಹಿಸಿಕೊಂಡು ಬಂದಿದ್ದೇವೆ. ಇಂದು ಈ ಪ್ರಾದೇಶಿಕ ಸಮಿತಿಯ ಮೂಲಕ ಗ್ರಾಮೀಣ ಬಂಟ ಬಂಧುಗಳಿಗೆ ಸಂಘದ ಬಹಳಷ್ಟು ಸೇವಾ ಕಾರ್ಯಗಳು ಲಭಿಸುವುದನ್ನು ನೋಡುವಾಗ ಸಂತೋಷವಾಗುತ್ತದೆ ಎಂದು ಹೇಳಿದರು. ಬಣಸಂಗದ ಪದಾಧಿಕಾರಿನಗುಲ್ಲ ತೋಜೊಂದುಜೇರು ಅಕುಲ್ ಬರ್ತದೆ ಈ ಕಾರ್ಯಕ್ರಮ ತುಯ್ಯರಡ ಕಾರ್ಯಕ್ರಮ ಮಲ್ಪನಗಲೆ ಒಂದು ಇನ್ಸ್ಪಿರೇಷನ್ ಆಗ್ಬಿಡು ಎಂಕುಲು ಅಗಲಿಗಲೆ ಎಡ್ಡೆ ಆಗ್ಬಿಡು ಓಲಿ ಇಂಚಿನ ನಡಪಡು ಬಂತುವರ ಬತ್ತಿನಗಲಿನ ಆಗ್ಬಿಡು ಎಂಕುಲು ಈ ಭಂಗಮತಿ ಕಾರ್ಯಕ್ರಮ ಮಲ್ದ ಅವಿನಕುಲು ತೂಜರತ ಬಂದು ಒಂದು ಅಜ್ಜ ಒಂಚೂರು ಬೇಜಾರು ಮನಸ್ಸಿಗೆ ಆಗ್ಬಿಡು ಇದು ಏರ್ಲಿಕ್ಕೆ ತೂಜರದ ಅದೊಂದು ಗೊತ್ತು ಒಳ್ಳೆ ಬಿಸಿ ತರದನ ಮಲ್ಲೆಜ್ಜಿ ಅಕಲ್ನ ಬ್ಲೆಸ್ಸಿಂಗ್ ನಂಗೆ ಅಲ್ತೆ ಉಪ್ಪುಣು ಮುಲ್ಲು ಈ ನಿಮಿಷ ಬಾರಿ ಶುಭದೊಂಜಿ ಕಾರ್ಯಕ್ರಮ ಟೀಮ್ ನೊಟ್ಟಿಗೂ ಬಾರಿ ಶುಭದೊಂಜಿ ಕಾರ್ಯಕ್ರಮ ಅಲ್ದೇರು ಒಂಜಿ ಒಂಜಿ ಚೂರ್ಲ ಒಂಜಿ ಒಲ್ಲ ಒಂಜಿ ಪನ್ಪಿಲೆಕ್ಕರೇಜಿ ಸಂಪೂರ್ಣವಾದ ಒಂಜಿ ಧಾರ್ಮಿಕವಾದ ಕಾರ್ಯಕ್ರಮ ಈ ಜೋಕುಲಿನ ದತ್ತಿಗೆ ತೊಂದಂಚನ. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಮಾತೃಭೂಮಿ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಅಧ್ಯಕ್ಷರು ರತ್ನಾಕರ ಶೆಟ್ಟಿ ಮುಣ್ಕೂರ್ ಅವರು ಕಳೆದ 25 ವರ್ಷಗಳಿಂದ ವಸೈ ಪರಿಸರದ ಬಂಧುಗಳೊಂದಿಗೆ ಸಂಬಂಧವಿದೆ. ಪರಿಸರದ ಸಮಾಜ ಬಾಂಧವರು ಬಂಟರ ಕ್ರೀಡಾಕೂಟದಲ್ಲಿ ತಮ್ಮ ಪ್ರತಿಭೆಯನ್ನ ಪ್ರತಿ ವರ್ಷ ಹೆಚ್ಚು ಆಸಕ್ತಿಯಿಂದ ಅನಾವರಣಗೊಳಿಸಿದ್ದಾರೆ. ಸಂಘದ ಪ್ರತಿ ಪ್ರಾದೇಶಿಕ ಸಮಿತಿಯ ಮಹಿಳಾ ವಿಭಾಗ ಉತ್ತಮ ಕಾರ್ಯಕ್ರಮವನ್ನು ಆಯೋಜಿಸಿ ಪ್ರಶಂಸೆಗೆ ಪಾತ್ರವಾಗಿರುತ್ತದೆ. ಇಂದು ಉಷಾ ಶ್ರೀಧರ್ ಶೆಟ್ಟಿ ಅವರು ಕೂಡ ಅತ್ಯುತ್ತಮ ಕಾರ್ಯಕ್ರಮ ದತ್ತು ಸ್ವೀಕಾರ ಮಾಡಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿದ್ದಾರೆ ಎಂದು ಹೇಳಿದರು. ಮಾತೃಭೂಮಿ ಬಾರಿ ಕಮ್ಮಿ ಲೋನ್ ಕೊರ್ಪೊಂಚಿ ಕಮ್ಮಿ ಬಡ್ಡಿ ಗೋಲ್ಡ್ ಲೋನ್ ಉಂಡತೆ ನಿಗಲ್ ಮಾತ ಬ್ಯಾಂಕ್ ನಮ್ಮ ಕಮ್ಮಿ ಉಂಡು ಎಜುಕೇಶನ್ ಲೋನ್ ಕೊರ್ಪ ನಮ್ಮ ಜೋಕುಲ ಐತ ಸದಾವಕಾಶ ನಿಗಲಕ್ಕೆ ಬೋಡಿತ್ತಂಡ ಮೂಲು ನಿಗಲ್ ಮೂಲು ಆಫೀಸ್ ಬೇರೆ ಕಳ್ಳ ಬಂದು ಪಾತಿರೋಲಿ ನಮ್ಮ ಎಂಕಲ್ ಅಡ್ಮಿನ್ ಮ್ಯಾನೇಜರ್ ಹೊಸ ಇಡುಪ್ಪುನು ಎಂಕಲ್ನ ಅಕೌಂಟ್ಸ್ ಮ್ಯಾನೇಜರ್ ಹೊಸ ಇಡುಪ್ಪುನು ಬ್ರಾಂಚ್ ಹೊಸ ಇಡಿ ಉಂಡು ಈತ ನಲಸಬ್ರ ಒಂದು ಈತ ಪೂರ ಫೆಸಿಲಿಟಿ ನಿಗಲ್ ಉಂಡು ನಿಗಲು ದಾಯಕ್ಕೆ ಗೊತ್ತಾಪುಜಿ ಡಿವಿಡೆಂಡ್ 11% ಉಂಡು ಬ್ಯಾಂಕ್ 9% ಇಂಟ್ರೆಸ್ಟ್ ಕೊರ್ಪುಜೇರಿ ನಿಗಲು ನಿಗಲು ದಿಸ್ ಆಪರ್ಚುನಿಟಿ ಯು ಶುಡ್ ಗ್ರ್ಯಾಬ್. ಅತಿ ಬೇತೆ ಅನ್ಪೆ ನಮ್ಮ ಇಂಟ್ರೆಸ್ಟ್ ಬೇತೆ ಕೊಟ್ಟ 9% ಕೊರ್ಪೇರಿ ಎಂಕುಲು ಇಂಟ್ರೆಸ್ಟ್ 2% ಕೊರ್ಪ ಇಂಟ್ರೆಸ್ಟ್ ಎಂಗ್ಲಿ 2% ಕೊರ್ಪ 7.75 ಉಂಡು ಎಲ್ಲಿ ಸೀನಿಯರ್ ಸಿಟಿಸನ್ ಕೊಂಚ 0.5% ಜಾಸ್ತಿ ಉಂಡು ಈಗ 10 ವರ್ಷ ಆತು ಜಡಿ ಅಂದ 10 ವರ್ಷದಾಗಲೇ ನಮ್ಮ 78% ನಮ್ಮ ಉಪ್ಪುನು ಡೆಪಾಸಿಟ್ ಹೋಲ್ಡರ್ ಉಪ್ಪುನು ಮೋರ್ ದೆನ್ 60% ಆಗಲಿ. ಸೊ ವಿ ಆರ್ ಗಿವಿಂಗ್ 8.25% ಕೊರ್ಪಡವಲು. ಸಾರಿ ಮಸ್ತ್ ಟೈಮ್ ಗೆತ್ತೆ. ಥ್ಯಾಂಕ್ಸ್. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಸಂಘದ ಪ್ರಾದೇಶಿಕ ಸಮಿತಿಯ ಪಶ್ಚಿಮ ವಲಯ ಸಮನ್ವಯಕರಾದ ಶಶಿಧರ್ ಶೆಟ್ಟಿ ಇನ್ನಂಚೆ ಮಾತನಾಡುತ್ತಾ, ಸಮಾಜ ಸೇವೆಯಲ್ಲಿ ಅಪಾರ ಅನುಭವ ಉಷಾ ಶ್ರೀಧರ್ ಶೆಟ್ಟಿಯವರಿಗಿದೆ. ಮಹಿಳಾ ವಿಭಾಗವನ್ನ ಸಮರ್ಥ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾರಣ
ಕರ್ನಿರೆ ಶ್ರೀಧರ್ ಶೆಟ್ಟಿಯವರ ಸಮಾಜ ಸೇವೆಯಲ್ಲಿ ಉಷಾ ಶೆಟ್ಟಿಯವರು ಕೈ ಜೋಡಿಸಿರುವುದರಿಂದ ಇಂದು ಅವರು ರೂಪಿಸಿಕೊಂಡಿರುವ ದತ್ತು ಸ್ವೀಕಾರ ಕಾರ್ಯಕ್ರಮವನ್ನು ದಾನಿಗಳ ಸಹಾಯದಿಂದ ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ನೀಡುತ್ತಿದ್ದಾರೆ ಎಂದು ಹೇಳಿದರು. ಅಂಚಾದಾರಿ ಎಂಚ ಚೇರ್ಪರ್ಸನ್ ಅದರ ಆ ನೀರ್ದಿಂಚಿ ಯೂತ್ ಚೌಕದ ಒಂಜಿ ಕಾರ್ಯಕ್ರಮ ಬಾರಿ ಪೊರ್ಲುಡೆ ಪೂರ ಮಲ್ತೊಂದುಲ್ಲೇರು. ಇನ್ನು ಒಂಜಿ ಸಂಘದ ಒವೇ ಒಂಜಿ ಕಾರ್ಯಕ್ರಮ ಮಲ್ಪಡೋಣ ಅಂಡ ಆತ ಸುಲಭ ಇಜ್ಜಿ ದೇಗಂದಾಗ ನೆಟ್ ಪ್ರತಿ ಒಂಜಿ ಅರ್ನಾವಡು ಒಂಜಿ ಒವೇ ಒಂಜಿ ಸಂಸದ ಪದಾಧಿಕಾರಿನಗಳು ಅಂಚನೆ ಸಮಿತಿದಗಳು ಒಂಜಿ ಕಾರ್ಯಕ್ರಮ ಮಲ್ಪಡೋಣ ತಿಂಗಳು ಗಟ್ಟಲೆ ಐತೆ ಬೆತ್ತಡ್ಡಿ ಮಸ್ತ್ ಬೆನ್ನಡಾಪುಂಡು. ಇನ್ನು ಬಾರಿ ಒಂಜಿ ಅರ್ಥಪೂರ್ಣವಾದ ಕಾರ್ಯಕ್ರಮ ಮಲ್ದಿರಾರು ಒಂಜಿ ದತ್ತು ಸ್ವೀಕಾರ. ಇನ್ನು ಕೊರೋನಾ ಟೈಮಡು ನಮ್ಮ ಏತೋ ಜೋಕ್ಲೆಗೆ ವಿದ್ಯಾಭ್ಯಾಸಕ್ಕೆ ಪೂರ ಮಸ್ತ್ ಭಂಗ ಒಂದುಂಡು. ಕೆಲವರನ್ನ ಅಡ್ಮಿಷನ್ ಪೋಂದುಂಡು ಅಂಚೆತ್ತಿನ ಪೊರ್ತುಡು ಆ ವಿದ್ಯಾರ್ಥಿನ ವಿದ್ಯೆ ಎಡ್ಡೆ ಸಹಕಾರ ಕೊಟ್ಟು ಬಂದ್ಬಿನ ಒಂದೆಟ್ಟು ದತ್ತು ಸ್ವೀಕಾರದ ಒಂದು ಕಾರ್ಯಕ್ರಮ ಹೊಂದಿದ್ದಾರೆ. ಮುಖ್ಯ ಅತಿಥಿಯಾಗಿದ್ದ ಬಂಟರ ಸಂಘದ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಉಮಾ ಕೃಷ್ಣ ಶೆಟ್ಟಿ ಮಾತನಾಡಿ, ದೇವರಿಗೆ ಮತ್ತು ಮನುಷ್ಯನಿಗೆ ಹತ್ತಿರ ಸಂಬಂಧವಾಗಬೇಕಾದ್ರೆ ಅದು ಭಜನೆಯಿಂದ ಮಾತ್ರ ಸಾಧ್ಯ. ಅಂಥ ಭಜನೆಯನ್ನ ನಮ್ಮ ಪ್ರಾದೇಶಿಕ ಸಮಿತಿಯ ಮಹಿಳೆಯರು ಭಕ್ತಿಯಿಂದ ಕುಣಿಯುತ್ತಾ ಮಾಡುತ್ತಿದ್ದಾರೆ. ಇದರಿಂದ ದೇವಿಯ ಅನುಗ್ರಹ ನಮಗೆ ಸಿಗಲು ಸಾಧ್ಯ ಎಂದು ಹೇಳಿದರು. ಅವಳು ದೇವರು ನಲುಪುವೇರಿಗೆ ನಲಿತದು ಓಲು ಭಜನೆ ಮಲ್ಪೇರ ಅವಳು ದೇವರು ಒಲಿದು ಬರ್ಪೇರಿಗೆ ದೇವರೆಗ್ಲ ಮನುಷ್ಯರೆಗ್ಲ ಭಾರಿ ಮುಟ್ಟದ ಸಂಬಂಧ ಪಂಡ ಭಜನೆ. ಇನ್ನು ಮಾತ ರೀಜನ್ದಾಗಲು ಒಟ್ಟಾದ ಭಾರಿ ಭಕ್ತಿ ಕುಣಿದ ಭಜನೆ ಮಲ್ತೇರು ಭಾರಿ ಖುಷಿ ಅಂಡು. ಇನ್ನು ಎಡಾಪ್ಷನ್ ಇತ್ತನು ವಿದ್ಯಾದಾನೋಡು ಮಲ್ಲ ದಾನ ಹೆಚ್ಚಿಗೆ ತೆರಿನಗುಲು ಪಂತೇರು ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಬಾಡು ಪದ ಒಕ್ಕು ಕೈಲಾಸ ಒಕ್ಕು ಸರ್ವಜ್ಜಂದ್ ಸಿರಿ ಅನುಕೂಲ ಉಪ್ಪನಾಗ ಕೇಂದ್ರ ದಾನ ಮಲ್ಪರೆ ಅಂದ್ಗೆ ಅಕಲ್ಲ ಬಂಗ ಈನಂದು ನಮಲೆತ್ತದ ದಾನ ಮಲ್ಪುಡ್ಗೆ ಅವು ನಕ್ಕ ಸ್ವರ್ಗೋಗು ತಾದಿ ಕೊನಪುಣ್ಗೆ. ವೇದಿಕೆಯಲ್ಲಿ ಅಂಧೇರಿ ಬಾಂದ್ರಾ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷ ರವೀಂದ್ರ ಶೆಟ್ಟಿ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಉಷಾ ಶ್ರೀಧರ್ ಶೆಟ್ಟಿ, ಪ್ರಾದೇಶಿಕ ಸಮಿತಿಯ ಸಂಚಾಲಕರಾದ ಜಯಂತಾರ್ ಪಕ್ಕಳ, ಮಹಿಳಾ ವಿಭಾಗದ ಮುಖ್ಯ ಸಲಹೆಗಾರ್ತಿ ಶಶಿಕಲಾ ಶಶಿಧರ್ ಶೆಟ್ಟಿ, ಮಹಿಳಾ ವಿಭಾಗದ ಉಪ ಕಾರ್ಯಾಧ್ಯಕ್ಷೆ ಉಮಾ ಸತೀಶ್ ಶೆಟ್ಟಿ, ಕಾರ್ಯದರ್ಶಿ ಸಂಧ್ಯಾ ಶೆಟ್ಟಿ, ಕೋಶಾಧಿಕಾರಿ ವೀಣಾ ಶೆಟ್ಟಿ, ಜೊತೆ ಕಾರ್ಯದರ್ಶಿ ಅರುಣಾ ಶೆಟ್ಟಿ, ಜೊತೆ ಕೋಶಾಧಿಕಾರಿ ಲೀಲಾವತಿ ಆಳ್ವ, ಯುವ ವಿಭಾಗದ ಕಾರ್ಯಾಧ್ಯಕ್ಷ ಪ್ರಖ್ಯಾತ್ ಶೆಟ್ಟಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪ್ರಾದೇಶಿಕ ಸಮಿತಿಯ ಮಹಿಳಾ ವಿಭಾಗದ ನಿಕಟಪೂರ್ವ ಕಾರ್ಯಾಧ್ಯಕ್ಷೆ ಪ್ರಸ್ತುತ ವಸಾಯಿ ದಹಣು ಪ್ರಾದೇಶಿಕ ಸಮಿತಿಯ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ವಿಭಾಗದ ಕಾರ್ಯಾಧ್ಯಕ್ಷೆ ಜಯಾ ಅಶೋಕ್ ಶೆಟ್ಟಿ ಅವರನ್ನ ವಸಾಯಿ ದಹಣು ಪ್ರಾದೇಶಿಕ ಸಮಿತಿಯ ಮಹಿಳಾ ವಿಭಾಗದ ಉಪ ಕಾರ್ಯಾಧ್ಯಕ್ಷೆ ಹಾಗೂ ತುಳುಕೂಟ ನಾಲಸೋಪಾರ್ ಇದರ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಉಮಾ ಸತೀಶ್ ಶೆಟ್ಟಿಯವರನ್ನ ಸನ್ಮಾನಿಸಲಾಯಿತು ಹಾಗೂ ಸುಮಾರು 30 ವಿದ್ಯಾರ್ಥಿಗಳನ್ನ ದತ್ತು ಸ್ವೀಕರಿಸಲಾಯಿತು. ಇದಕ್ಕೆ ದೇಣಿಗೆ ನೀಡಿದ ದಾನಿಗಳನ್ನ ಕೂಡ ಈ ಸಂದರ್ಭದಲ್ಲಿ ವೇದಿಕೆಯ ಗಣ್ಯರು ಗೌರವಿಸಿದ್ರು. ಪ್ರಾರಂಭದಲ್ಲಿ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಉಷಾ ಶ್ರೀಧರ್ ಶೆಟ್ಟಿ ಕರ್ನಿರೆ ಸ್ವಾಗತಿಸಿದ್ರು. ಕಾರ್ಯಕ್ರಮವನ್ನ ಪ್ರಾದೇಶಿಕ ಸಮಿತಿಯ ಉಪ ಕಾರ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಕಣಂಜಾರ್, ಕಾರ್ಯಕ್ರಮ ಸಮಿತಿಯ ಕಾರ್ಯದರ್ಶಿ ವಿಜಯ್ ಶೆಟ್ಟಿ ಕುತ್ತೆತೂರು ನಿರೂಪಿಸಿದ್ರು. ಸಂಧ್ಯಾ ಶೆಟ್ಟಿ ಧನ್ಯವಾದ ನೀಡಿದ್ರು. ಪ್ರಾರ್ಥನೆಯನ್ನ ಲೀಲಾವತಿ ಆಳ್ವ ಹಾಡಿದ್ರು. ಬಳಿಕ ಪ್ರಾದೇಶಿಕ ಸಮಿತಿಯ ಮಹಿಳಾ ಸದಸ್ಯರಿಂದ ಭಜನೆ ಕಾರ್ಯಕ್ರಮ ಪ್ರಾರಂಭಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಬಂಟರ ಸಂಘ ಮುಂಬೈ ಮೀರಾ ಬಾಯಂತರ್, ಪ್ರಾದೇಶಿಕ ಸಮಿತಿಯ ಮಹಿಳಾ ಕಾರ್ಯಾಧ್ಯಕ್ಷೆ ಶಾಲಿನಿ ಸತೀಶ್ ಶೆಟ್ಟಿ ತಂಡದವರಿಂದ ಹಾಗೂ ಬಂಟರ ಸಂಘ ಮುಂಬೈ ಜೋಗೇಶ್ವರಿ, ದಹಿಸರ್ ಪ್ರಾದೇಶಿಕ ಸಮಿತಿಯ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶೈಲಜಾ ಅಮರನಾಥ್ ಶೆಟ್ಟಿ ತಂಡದವರಿಂದ ಮತ್ತು ಬಂಟರ ಸಂಘ ಮುಂಬೈ ಅಂಧೇರಿ ಬಾಂದ್ರಾ ಪ್ರಾದೇಶಿಕ ಸಮಿತಿಯ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ವಜ್ರಾ ಪೂಂಜೆ ಅವರ ತಂಡದವರಿಂದ ಕುಣಿತ ಭಜನೆ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಹಿಳೆಯರಿಗೆ ಎಲ್ಲರಿಗೂ ಹಳದಿ ಕುಂಕುಮವನ್ನಿಟ್ಟು ಸ್ವಾಗತಿಸಲಾಯಿತು. ಈ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಪ್ರಾದೇಶಿಕ ಸಮಿತಿಯ ಉಪ ಕಾರ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಕಣಂಜಾರ್, ಉಪ ಕಾರ್ಯಾಧ್ಯಕ್ಷ ಮಂಜುನಾಥ್ ಶೆಟ್ಟಿ ಕೊಡ್ಲಾಡಿ, ಕಾರ್ಯದರ್ಶಿ ಜಗನ್ನಾಥ್ ಡಿ ಶೆಟ್ಟಿ, ಕೋಶಾಧಿಕಾರಿ ವಿಜಯಂ ಶೆಟ್ಟಿ, ಜೊತೆ ಕಾರ್ಯದರ್ಶಿ ನಾರಾಯಣ್ ಶೆಟ್ಟಿ, ಜೊತೆ ಕೋಶಾಧಿಕಾರಿ ರತೀಶ್ ಶೆಟ್ಟಿ, ಕಾರ್ಯಕ್ರಮ ಸಮಿತಿಯ ಕಾರ್ಯಾಧ್ಯಕ್ಷ ಸುಪ್ರೀತ್ ಶೆಟ್ಟಿ ನೀರೆ, ಮಹಿಳಾ ವಿಭಾಗದ ಪದಾಧಿಕಾರಿಗಳು, ಕಾರ್ಯಕಾರಿಣಿ ಸಮಿತಿಯ ಸದಸ್ಯರುಗಳು ಸಹಕರಿಸಿದರು. ದಿನೇಶ್ ಕುಲಾಲ್ ಬೊಕ್ಕಪಟ್ನ, ವಿ4 ನ್ಯೂಸ್, ಮುಂಬೈ.